ಕೊಂಬೆಟ್ಟೂರು ರಸ್ತೆ ಬದಿಯಲ್ಲಿ ಎಚ್ಡಿ ವಿದ್ಯುತ್ ಲೈನ್ಗಳಿಗೆ ಸ್ಪರ್ಶಿಸುವ ಮರದ ರೆಂಬೆಗಳ ಕಟಾವಿನ ಕಾರ್ಯ ಇಂದು ನಡೆಯುತ್ತಿದ್ದು, ಈ ಮೂಲಕ ಮೆಸ್ಕಾಂನ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ಶಿಲ್ಪಾ ಶೆಟ್ಟಿ ಅವರು ನೀಡಿದ ಭರವಸೆಯನ್ನ ನಡೆಸಿಕೊಟ್ಟಂತಾಗಿದೆ. ಊರಿನ ಜನರ ದೂರಿನನ್ವಯ ಪುತ್ತೂರು ನಗರಸಭಾ ಸದಸ್ಯರಾದ ಪಿಜಿ ಜಗನ್ನಿವಾಸ್ ರಾವ್ ಅವರು ಮರದ ರೆಂಬೆಗಳಿಂದ ವಿದ್ಯುತ್ ಲೈನ್ಗಳಿಗಾಗುವ ಸಮಸ್ಯೆಗಳನ್ನು ಮೆಸ್ಕಾಂಗೆ ತಿಳಿಸಿದ್ರು. ಹೀಗಾಗಿ ಇಂದು ಮೆಸ್ಕಾಂ, ಅರಣ್ಯ ಇಲಾಖೆ, ನಗರಸಭೆ ಹಾಗೂ ಟ್ರಾಫಿಕ್ ಪೊಲೀಸ್ನವರ ಸಹಕಾರದೊಂದಿಗೆ ಮರದ ರೆಂಬೆಗಳ ತೆರವು ಕಾರ್ಯ ನಡೆಯುತ್ತಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಕೊಂಬೆಟ್ಟೂರು ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಗೊತ್ತಾಯ್ತು ನಾವು ಬಂದಿದ್ದು. ಕೊಂಬೆಟ್ಟು ವಾರ್ಡ್ ನಂಬರ್ 13 ಭವನದಿಂದ ಅಟಲ್ ಉದ್ಯಾನ ಹಾಗೆ ಹೋಗುವಂಥ ರಸ್ತೆ, ಸಾರ್ವಜನಿಕ ರಸ್ತೆ. ಇಲ್ಲಿ ಅಪಾಯಕಾರಿ ಮರದ ಗೆಲ್ಲುಗಳು ನಮ್ಮ ಮೆಸ್ಕಾಂ ಲೈನ್ನ ಮೇಲೆ ಚಾಚಿಕೊಂಡು ಹಾಗೂ ಆ ಗೆಲ್ಲುಗಳು ಆಗಾಗ ತುಂಡಾಗಿ ಮಾರ್ಗಕ್ಕೆ ಬೀಳುವುದು, ಇಂಥ ಅಪಾಯಕಾರಿ ತೊಂದರೆಗಳಾಗ್ತಾ ಇತ್ತು. ಹಾಗೆ ಸಾರ್ವಜನಿಕರಿಂದ ನಿರಂತರ ಅದರ ಬಗ್ಗೆ ಬೇಡಿಕೆಗಳು ಬರ್ತಾ ಇತ್ತು, ಅದನ್ನು ತೆರವುಗೊಳಿಸಲಿಕ್ಕೆ. ಹಾಗೆ ಇತ್ತೀಚೆಗೆ ಮಾನ್ಯ ಶಾಸಕರಲ್ಲಿ ಈ ಬಗ್ಗೆ ನಿವೇದಿಸಿಕೊಂಡಾಗ ಅವರು ಸ್ಥಳಕ್ಕೆ ಆಗಮಿಸಿ, ಸ್ಥಳಕ್ಕೆ ನಮ್ಮ ಮೆಸ್ಕಾಂನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶಿಲ್ಪಾ ಶೆಟ್ಟಿ ಅವರು ಹಾಗೆ ನಗರಸಭೆಯ ಪೌರಾಯುಕ್ತ ಶಿಲ್ಪಾ ಶೆಟ್ಟಿ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರೆಸಿ ಎಲ್ಲ ಜಂಟಿ ಕಾರ್ಯಾಚರಣೆ ಮೂಲಕ ಇದನ್ನು ತೆರವುಗೊಳಿಸಬೇಕು ಅಂತ ಹೇಳಿದರು. ಹಾಗಾಗಿ ಈ ದಿನ ಎಲ್ಲ 4 ಇಲಾಖೆಗಳು, ಮೆಸ್ಕಾಂ ಇಲಾಖೆ, ಹಾಗೆ ಅರಣ್ಯ ಇಲಾಖೆ, ನಗರಸಭೆ ಮತ್ತು ಟ್ರಾಫಿಕ್ ಪೊಲೀಸ್, ಯಾಕಂದರೆ ಈಗ 2 ಬದಿ ನಾವು ರೋಡನ್ನು ಕ್ಲೋಸ್ ಮಾಡಿದ್ದೇವೆ, ಯಾರಿಗೂ ತೊಂದರೆ ಆಗುವ ವಾಹನಗಳ ಮೇಲೆ ಸಹ ಕಡಿಯುವಾಗ ಬೀಳುವುದು. ಅದನ್ನೆಲ್ಲ 4 ಇಲಾಖೆಗಳ ಒಂದು ಸಹಕಾರದ ಕೋಆರ್ಡಿನೇಷನ್ ಮಾಡ್ತಾ ಈ ಅಪಾಯಕಾರಿ ಗೆಲ್ಲುಗಳನ್ನು ತೆರವುಗೊಳಿಸಿ ಈಗ ಸಾಧಾರಣ ಮಧ್ಯಾಹ್ನ ಆಗುವಾಗ ಎಲ್ಲ ಕಾರ್ಯಾಚರಣೆ ಮುಗಿಸುತ್ತದೆ. ಮುಂದೆ ಸಾರ್ವಜನಿಕರಿಗೆ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ನಾವು ಯಾವುದೇ ವಾರ್ಡ್ಗಳಲ್ಲಿ ಕೂಡ ಇಂಥ ಸಮಸ್ಯೆ ಬಂದರೆ ಅದನ್ನು ತೆರವುಗೊಳಿಸಬೇಕು ಅಂತೇಳಿ ಶಾಸಕರು ಸೂಚನೆ ಕೊಟ್ಟಿದ್ದಾರೆ.